ಜೂನ್ 1ರಿಂದ ಕೇರಳದಲ್ಲಿ ಸಾರಿಗೆ ಸಂಚಾರ ವ್ಯವಸ್ಥೆ ಆರಂಭಗೊಂಡಿದ್ದು ಕೇರಳ ರಸ್ತೆ ಸಾರಿಗೆ ಬಸ್ಸು ನಿಗದಿತ ಓಡಾಟವನ್ನು ಪ್ರಾರಂಭಿಸಿದೆ. ಕಾಸರಗೋಡಿನಿಂದ ಕೇರಳದ ಗಡಿ ತಲಪಾಡಿ ತನಕ ಓಡಾಟ ನಡೆಸಬೇಕಾದ ಬಸ್ಸು ಮಂಜೇಶ್ವರ ತನಕ ಮಾತ್ರ ಸರ್ವಿಸ್ ನಡೆಸ್ತಾ ಇದ್ದು ಇದು ಪ್ರಯಾಣಿಕರಿಗೆ ವಿಪರೀತ ತೊಂದರೆಯನ್ನು ಉಂಟು ಮಾಡಿದೆ. ಮಂಜೇಶ್ವರದಿಂದ ಪ್ರಯಾಣಿಕರು 6 ಕಿಲೋಮೀಟರ್ ತನಕ ಹೆಚ್ಚುವರಿ ಹಣ ಪಾವತಿಸಿ ರಿಕ್ಷಾದಲ್ಲೇ ತೆರಳಬೇಕು, ಇಲ್ಲವಾದರೆ ಕಾಲ್ನಡಿಗೆಯನ್ನು ಅವಲಂಬಿಸಬೇಕು. ಹೀಗಾಗಿ ಕೇರಳ ರಸ್ತೆ ಸಾರಿಗೆ ಬಸ್ಸುಗಳನ್ನು ತಲಪಾಡಿ ತನಕವೂ ಓಡಿಸಬೇಕು ಅಂತ ಒತ್ತಾಯಿಸಿ ಎಐವೈಎಫ್ ಮಂಜೇಶ್ವರ ಮಂಡಲ ಸಮಿತಿ ನೇತೃತ್ವದಲ್ಲಿ ಮಂಜೇಶ್ವರ ರಾಗಂ ಜಂಕ್ಷನ್ ಬಳಿ ಬಸ್ ಪಿಕೆಟಿಂಗ್ ಚಳವಳಿ ನಡೆಯಿತು. ಎಐವೈಎಫ್ ಮಂಡಲ ಅಧ್ಯಕ್ಷ ದಯಾಕರ ಮಾಡ, ಸಿಪಿಐ ಮಂಜೇಶ್ವರ ಮಂಡಲ ಕಾರ್ಯದರ್ಶಿ ಜಯರಾಮ ಬಲ್ಲಂಗುಡೇಲ್, ಎಐವೈಎಫ್ ಜಿಲ್ಲಾ ಸಮಿತಿ ಸದಸ್ಯ ಹರೀಶ್ ಕೆಆರ್ ಮೊದಲಾದವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಸೀಟ್ ಬರ್ತಿ ಜನ ಕುಳಿದು ಪ್ರಯಾಣ ಮಾಡ್ಕೊಂಡು ಒಂದು ರೀತಿಯಲ್ಲಿ ತೀರ್ಮಾನ ಆಗಿ KSRTC ಬಸ್ ಸಂಚಾರ ಆರಂಭ ಆಗಿದೆ. ನಿಜ ಗೊತ್ತಿಲ್ಲ KSRTC ನೌಕರರು ಅರ್ಕಲ್ನ ಬಾಕಿನ ಆರೋಗ್ಯ ಸಂರಕ್ಷಕ ನೌಕರರ ಲೆಕ್ಕನೆ ಪೊಲೀಸ್ ಲೆಕ್ಕನೆ KSRTC ನಮ್ಮ ಸಿಬ್ಬಂದಿನಗಳು ಕಂಡಕ್ಟರ್ ಅವಳು ಡ್ರೈವರ್ ಅವಳು ಅಕ್ಕಲೆ ಅತ್ಯಂತ ಜಾಗೃತೆಯ ರೀತಿಯಲ್ಲಿ ಕೋವಿಡ್ ರೋಗ ಪಡರೊಂದು ಪುಣ ಈ ಕಾಲಘಟ್ಟಗಳು ಈ KSRTC ಬಸ್ಸಲ್ಲಿ ನಮ್ಮ ಬಲಿಪಾವದು ಉಪನಂಚಿನ ಒಂದು ಸಾಹಸಕರವಾಯಿನಂಚಿನ ಕೆಲಸ ಬಿದ್ದಾಡ್ತೀವಿ.